ಎಸ್, ನಾವೀಗ ಇರುವಂತಹದ್ದು ಮಲವಂತಿಕೆ ಗ್ರಾಮದ ಕೆಮ್ಮಟೆ ದರ್ಕಾಸಿನ ಬಳಿ. ಸಂಜೆ ಹೊತ್ತು ನೀರು ಬಂದ್ರೆ ಬೇರೆಯವರ ಮನೆಯಲ್ಲಿ 7 ಗಂಟೆ ರಾತ್ರಿ ತನಕ ನಾವು ಕೂರುವಂತ ಪರಿಸ್ಥಿತಿ ಇದೆ. ನೀರು ಬರ್ತನೆ ಬರ್ತಾನೆ ಎಂಕ ಮಾಡಿಗೆ ಸಾಧ್ಯನೇ ఇతనే పోతుంది తూలే నల్గొందుండు రెండు సర్ది పాపు పాట దిక్కుడు పాడి పెట్టి మళ్ళీ నీరు మాత్రం దాన్ని కొండు పోపడచ్చి ఎంగలే సంక మాత్రం దుమ్ము ಓಳಿತನೆ ಅವಳೇ ವಾಡು ಮಾತ್ರ ಒಂದು ತಾತ್ಕಾಲಿಕ ಕೊಡ್ತಾರೆ ಎಂಗಲೇ ಮಾಮೂಲು ಸಾಧ್ಯ ಹತ್ತುಂದು. ಎಸ್, ನಾವೀಗ ಇರುವಂತಹದ್ದು ಮಲವಂತಿಕೆ ಗ್ರಾಮದ ಕೆಮ್ಮಟೆ ದರ್ಕಾಸಿನ ಬಳಿ. ಇದು ಕೆಮ್ಮಟೆ ದರ್ಕಾಸಿಗೆ ಹೋಗುವಂಥ ತೋಡಿನ ದೃಶ್ಯ. ಇಲ್ಲಿ ಈ ಹಿಂದೆ ಅಂದರೆ 2019ರಲ್ಲಿ ಇದೇ ಜಾಗದಲ್ಲಿ ಒಂದು ಸೇತುವೆ ಇತ್ತು, ಕಿರು ಸೇತುವೆ. ಅದು 2019ರ ಟೈಮ್ನಲ್ಲಿ ಕೊಚ್ಚಿಕೊಂಡು ಹೋಯಿತು. ಆ ನಂತರ ಇಲ್ಲಿಯ ತನಕವೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸೇತುವೆ ನಿರ್ಮಾಣ ಆಗಲಿಲ್ಲ. ಬದಲಾಗಿ ಇಲ್ಲಿ ಬಹಳಷ್ಟು ಕಷ್ಟಪಟ್ಟು ಇಲ್ಲಿಯ ಸಾರ್ವಜನಿಕರು ಮತ್ತು ಮಕ್ಕಳು ಬಹಳ ಕಷ್ಟಪಟ್ಟು ಇಲ್ಲಿ ಹೋಗುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದರ ಜೊತೆಗೆ ಇದರ ಪಕ್ಕದಲ್ಲಿ ಮತ್ತೊಂದು ತೋಡಿದೆ. ನೋಡಿ ಹೇಗೆ ರಸ್ತೆ ಚೆನ್ನಾಗಿದೆ, ಆದರೆ ಇಲ್ಲಿ ಅವರಿಗೆ ದಾಟೋದಕ್ಕಾಗೋದಿಲ್ಲ. ಮಳೆಗಾಲದಲ್ಲಿ ಬಹಳಷ್ಟು ಸಾಹಸ ಕಷ್ಟಪಟ್ಕೊಂಡು ಹೋದಂಥ ಸನ್ನಿವೇಶಗಳಿದ್ದಾವೆ. ಆ ಸನ್ನಿವೇಶಗಳಲ್ಲಿ ಮಕ್ಕಳು ಬರುವಾಗ ಹೆತ್ತವರು ಬಂದು ಕಾದುಕೊಂಡು ನಿಲ್ಲಬೇಕಂತ ಅನಿವಾರ್ಯತೆ ಇತ್ತು. ಯಾಕಂತಂದರೆ ಅಷ್ಟೊಂದು ನೀರಿನ ಪ್ರವಾಹ ಬಹಳ ವೇಗವಾಗಿತ್ತು. ರಭಸದಲ್ಲಿ ನೀರು ಹರಿತಾ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಸೇತುವೆ ಬೇಕೇ ಬೇಕು ಅನ್ನುವಂಥ ಕೂಗಿತ್ತು. ಆದರೆ 5 ವರ್ಷಗಳು ಮುಗಿದಿದ್ರೂ ಕೂಡ ಸೇತುವೆ ಇಲ್ಲಿಯ ತನಕ ಆಗಲಿಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಬಹುದೊಡ್ಡ ಒಂದು ಸಮಸ್ಯೆ, ಜೊತೆಗೆ ಸಾರ್ವಜನಿಕರ ಒಂದು ಬೇಡಿಕೆ. ಈ ಬಗ್ಗೆ ಇಲ್ಲಿ ಮುಂದೆ ಇದನ್ನು ದಾಟಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ನೋಡುವ, ಇದನ್ನು ದಾಟಿ ಮುಂದೆ ಹೋದಾಗ ಮತ್ತೊಂದು ಕಿರು ಸೇತುವೆ ಸಿಗುತ್ತೆ. ಅಂದರೆ ಅಲ್ಲಿ ಇನ್ನೊಂದು ತೋಡಿನ ರೀತಿಯಲ್ಲಿದೆ. ಅಲ್ಲಿಗೆ ಒಂದು ಪಾಪು ಹಾಕಿಕೊಂಡು ಮುಂದಡಿ ಇಡಬೇಕಾದಂತಹ ಪರಿಸ್ಥಿತಿ. ನೋಡು, ಅಲ್ಲಿಗೂ ಕೂಡ ಹೋಗುವ. ನಾವು ನಿಮಗೆ ಅಲ್ಲೊಂದು ದೊಡ್ಡ ತೋಡನ್ನು ತೋರಿಸಿದ್ವಿ. ಇದೀಗ ಇನ್ನೊಂದು ತೋಡಿನ ಪರಿಸ್ಥಿತಿ ನೋಡಿ. ಇದು ಇಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಇದೆ ನೋಡಿ. ಇಲ್ಲಿ ಅವರೊಂದು ಚಿಕ್ಕ ಪಾಪು ಥರ ಹಾಕಿಕೊಂಡಿದ್ದಾರೆ. ಇದು ಪಂಚಾಯತಿಂದ ಹಾಕಿಕೊಟ್ಟದ ಈ ವರ್ಷ ಪಂಚಾಯತಿಂದ. ಕಳೆದ ವರ್ಷ 1,000 ರೂಪಾಯಿ ಪಂಚಾಯತಿಂದ ಇದಕ್ಕೆ ಕೊಟ್ಟಿದ್ದಾರಂತೆ. ನೋಡಿ, ಇದು ಪಂಚಾಯತಿಂದ ಹಾಕಿ ಕೊಟ್ಟದ್ದು ಅಂತಲ್ಲ, 1,000 ರೂಪಾಯಿ ಪಂಚಾಯತಿಂದ ಕೊಟ್ಟಿದ್ದಾರೆ ಇದನ್ನು ಹಾಕೋದಕ್ಕೆ. ಜೊತೆಗೆ ಇಲ್ಲಿ ಪರಿಸ್ಥಿತಿ ಎಷ್ಟು ಕಠಿಣ ಇದೆ ಅಂತಂದರೆ ಮಕ್ಕಳೆಲ್ಲ ಇಲ್ಲೇ ನಡ್ಕೊಂಡು ಹೋಗ್ಬೇಕು. ಮಕ್ಕಳೆಲ್ಲರೂ ಕೂಡ ಇಲ್ಲೇ ನಡ್ಕೊಂಡು ಹೋಗ್ಬೇಕು. ಅದರ ಜೊತೆಗೆ ಇಲ್ಲೊಬ್ಬ ಪುಟ್ಟ ಬಾಲಕ ಇದ್ದಾನೆ. ಅವನನ್ನು ನಾವು ತೋರಿಸ್ಬೋದೋ ಗೊತ್ತಿಲ್ಲ, ಬಟ್ ಅವನಿಗೆ ಕಾಲು ನೋವಿದೆ. ಅವನು ಇದೇ ಸೇತುವೆಯಲ್ಲಿ ಓಡಾಡಬೇಕು. ನೋಡಿ, ಇದೇ ಸೇತುವೆಯಲ್ಲಿ ಓಡಾಡಬೇಕು. ಭಾರಿ ಕಷ್ಟ ಆಗ್ತದೆ. ಅವನ ಹತ್ರನೇ ಮೊದಲು ನಾನು ಮಾತಾಡ್ಸೋದು. ಏನು ಹೆಸರು? ಹರ್ಷಿತ್ ಕುಮಾರ್. ಎಷ್ಟು ಕಷ್ಟ ಆಗ್ತದೆ? ತುಂಬಾ ಕಷ್ಟ ಆಗ್ತದೆ. ಸೇತುವೆ ಇಲ್ಲದೆ 2019ರಲ್ಲಿ ಈಗ ತುಂಬಾ ಇದಾಗಿದೆ ನಮಗೆ. ಹಾಗೆ ಹೋಗ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗ್ತದೆ. ನೀರೆಲ್ಲ ಬಂದ್ಮೇಲೆ ಅದರ ಮೇಲೆ ಹೋಗ್ತದೆ, ಎಲ್ಲ ಜಾರ್ತದೆ. ಏನ್ ಮಾಡ್ಲಿಕ್ಕೆ ಆಗಲ್ಲ. ಆದಷ್ಟು ಬೇಗ ಒಂದು ಸೇತುವೆ ನಿರ್ಮಾಣ ಮಾಡ್ಕೊಳ್ಬೇಕಂತ ನಮ್ಮ ವಿನಂತಿ. ಓಕೆ, ಈಗ ನಿನಗೆ ಹೀಗೆ ಕಷ್ಟ ಆಗ್ತದೆ ಅಲ್ಲ, ಆಗ ಜಾರುವಾಗ ಯಾರಾದ್ರೂ ಬರ್ತಾರ ನೀನು ಕರ್ಕೊಂಡು ಹೋಗ್ಲಿಕ್ಕೆ? ಅಪ್ಪ ಅಮ್ಮ ಎಲ್ಲ ಬರ್ಬೇಕು, ಇಲ್ಲದಿದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ. ಕಷ್ಟ ಆಗ್ತದೆ ಜಾರಿದ್ದೆಲ್ಲ. ನೋಡಿ, ಅಪ್ಪ ಅಮ್ಮ ಬರ್ಬೇಕು. ಡೈಲಿ ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಈ ಪಾಪಿನ ಹತ್ರ ಬರಬೇಕು. ನಮಸ್ತೆ. ಎಷ್ಟು ಕಷ್ಟ ಆಗ್ತದೆ? ತುಂಬಾ ಕಷ್ಟ. ನಮ್ಮ ಕೆಲಸಕ್ಕೆಲ್ಲ ಹೋಗುವಾಗ ಇಲ್ಲಿ ನಿನ್ಗೆ ಯಾರಾದ್ರೂ ಬೇಕೆ. ಹೌದು, ರಜೆ ಮಾಡ್ಬೇಕು ಕೆಲಸಕ್ಕೆಲ್ಲ. ಹೌದು. ಅಮ್ಮ, ಏತ್ ಕಷ್ಟ ಆಗ್ಬಿಡು? ತುಂಬಾ ಕಷ್ಟ ಆಗ್ತದೆ. 2019ರಲ್ಲಿ ನಮ್ಮ ಅದು ಸೇತುವೆ ಕೊಚ್ಚಿ ಹೋದ ನಂತರ ನಾವು ತುಂಬಾ ಪಂಚಾಯತ್ನವರಿಗೆಲ್ಲ ತಿಳಿಸಿದ್ದೇವೆ ಮಾಡಿ ಕೊಡಬೇಕು ಅಂತ. ಇಷ್ಟ ತನಕ ಯಾವುದೇ ಸ್ಪಂದನೆ ಇಲ್ಲ. ಆದರೆ ಈ ಸಲ ಮಾಡಿ ಕೊಡುತ್ತೇವೆ ಅಂತ ಭರವಸೆ ಇದೆ. ಆದ್ದರಿಂದ ನಮಗೆ ಒಂದು ಸಂಘ ಬೇಕೇ ಬೇಕು. ಮತ್ತು ಈ ಸೇತುವೆ ಮಾಡಬೇಕಾದ್ರೆ 1 ಕಿಲೋಮೀಟರ್ ಮೇಲೆಯಿಂದ ಈ ತುಂಡುಗಳನ್ನು ಎತ್ತು ತಂದು ಇಲ್ಲಿ ಹಾಕಬೇಕಾಗ್ತದೆ. ಆದರೆ ನಮ್ಮ ಮಕ್ಕಳಿಗೆ ಬೆಳಿಗ್ಗೆ ಅಂದರೆ ನಾವೇ ಹೆಂಗಸರೇ ಇರೋದರಿಂದ ಎಲ್ಲ ಕೆಲಸಕ್ಕೆ ಹೋಗ್ತಾರೆ, ನಾವೇ ಕಲಿಸಬೇಕು. ಸಂಜೆ ಹೊತ್ತು ನೀರು ಬಂದರೆ ಬೇರೆಯವರ ಮನೆಯಲ್ಲಿ 7 ಗಂಟೆ ರಾತ್ರಿ ತನಕ ನಾವು ಕೂರುವಂಥ ಪರಿಸ್ಥಿತಿ ಇದೆ. ಆದ್ದರಿಂದ ನಮಗೆ ಒಂದು ಆದಷ್ಟು ಬೇಗ ಅದರ ಒಂದು ಸೇತುವೆಯನ್ನು ಮಾಡಿಕೊಡಬೇಕಾಗಿ ಅದರ ಸಂಬಂಧಪಟ್ಟವರ ಹತ್ರ ಸ್ಪಂದಿಸ್ತೇವೆ. ನೀರು ಬಂದರೆ ಬೇರೆಯವರ ಮನೆ ಬೆಳಿಗ್ಗೆ ನೀರು ಬಂದರೆ ಮಕ್ಕಳಿಗೆ ಶಾಲೆ ಅವತ್ತು ರಜೆನೇ ಆಗ್ತದೆ. ಬೇರೆಯವರ ಮನೆಯಲ್ಲಿ ಕೂರ್ಬೇಕು 7 ಗಂಟೆ ರಾತ್ರಿ ತನಕ. ಇಲ್ಲಿ ಫುಲ್ ನೀರು ಹೋಗಿರ್ತಾ ಇರ್ತದೆ. ಅಂದರೆ ಸ್ವಲ್ಪ ಮಳೆ ಬಂದರೂ ನೀರು ಬರ್ತದೆ ಈ ತೋಡಲ್ಲಿ. ಇದು ಮುಳುಗ್ತದೆ. ಇದು ಮುಳುಗ್ತದೆ. ನಾವು 7 ಗಂಟೆ ರಾತ್ರಿ ತನಕ ಬೇರೆಯವರ ಮನೆಯಲ್ಲಿ ಕೂರ್ಬೇಕು. ಮತ್ತೆ ಬೆಳಿಗ್ಗೆ ಏನು ಮಳೆ ಬಂದ್ರೆ ಮಕ್ಕಳಿಗೆ ಆ ದಿವಸ ರಜೆ ಮಾಡಬೇಕು.
ರಜೆ ಮಾಡ್ಬೇಕು. ಹೊರಗಡೆ ಮಳೆ ಬರತ್ತಿದ್ರು ನಮಗೆ ರಜೆ. ನಮಗೆ ರಜೆ ಇದ್ರ ಅಂದ್ರೆ ಸ್ವಲ್ಪ ಮಳೆ ಬಂದ್ರೆ ಇದ್ರಲ್ಲಿ ನೀರು ತುಂಬಿ ಬರ್ತದಲ್ಲ ಹಾಗೆ. ಸರ್ ಎಷ್ಟು ಕಷ್ಟ ಆಗ್ತದೆ? ಕಷ್ಟ ಬಹಳ ಕಷ್ಟ ಆಗ್ತದೆ. ಇಲ್ಲಿ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮನೆಯಿಂದ ಇಬ್ಬರು ಬರಬೇಕಾಗ್ತದೆ. ಇಬ್ಬರು ಬರ್ತದೆ, ಯಾಕಂದರೆ ಅವನಿಗೆ ಸ್ವಲ್ಪ ನಡಲಿಕ್ಕೆ ಸ್ವಲ್ಪ ತೊಂದರೆ, ಒಂದು ಹುಡುಗನಿಗೆ. ಮತ್ತು ಅವನನ್ನು ಆ ಕಡೆಯಿಂದ ಈ ಕಡೆ ಎತ್ಕೊಂಡು ಬರಬೇಕಾದ್ರೆ ಭಾಳ ಕಷ್ಟ ಆಗ್ತದೆ. ಅವನನ್ನು ನಡ್ಕೊಂಡು ಬರೋದಿಲ್ಲ, ಅವನು ಹೆದರಿಕೆ ಆಗ್ತದೆ ಕೆಳಗೆ ನೋಡಿದ್ರೆ. ಅವನು ಎತ್ಕೊಂಡೇ ಬರಬೇಕಾದೆ. ನನ್ನ ಹೆಸರು ಶೇಖರ್ ಅಂತ. ಶಿಲ್ಪ ಯಾವ ಕ್ಲಾಸು? ಅವನು 2ನೇ ಕ್ಲಾಸ್. ಅವನಿಗೆ ಸ್ವಲ್ಪ ಚಿಕ್ಕಂದಿನಿಂದಲೇ ಹುಷಾರಿಲ್ಲ, ಆದ್ರಿಂದ ಈ ತರ ಬರುದಂದ್ರೆ ಅವನಿಗೆ ಭಯ. ನಾವು ಎತ್ತಿಕೊಂಡೇ ಬರ್ಬೇಕು ಅವನನ್ನು, ಅಂದ್ರೆ ಸೊಂಟದ ಮೇಲೆ ಎತ್ತಿಕೊಂಡು ಇದರಲ್ಲಿ ಬರ್ಬೇಕು ನಾವು ಅವನನ್ನು ಪ್ರತಿ ದಿವಸ. ಆದ್ರಿಂದ ನಾವು 4 ಮಕ್ಕಳಿಗೆ ಇಬ್ರು ಬರ್ಬೇಕಾಗ್ತದೆ ಬೆಳಿಗ್ಗೆ ಸಂಜೆ. ಅಂದ್ರೆ 1 ಕಿಲೋಮೀಟರ್ ಮೇಲೆಯಿಂದ ಇಲ್ಲಿ ತನಕ ನಡ್ಕೊಂಡು ಬರ್ಬೇಕು. ಎಷ್ಟು ಕಷ್ಟ ಆಗ್ತದ? ತುಂಬಾ ಕಷ್ಟ ಆಗ್ತದೆ. ತುಂಬಾ ಬಂಡ ಜಾರುಂಡಾ ಅಂದು ಬನ್ನಿ ಅಜ್ಜಿ ಇಡಲೇ ಇದರಲ್ಲಿ ಅಜ್ಜಿ ಏತ್ ಸರ್ತಿ ಸಂಕ ಅಂಚಿಂಚು ಪಾಪಡೆ ಏನೋ ನೀರು ಬತ್ತನೆ ಬರ್ಪನೆ ಇಜ್ಜಿ ಎಂಕ ಬಡಿಗೆ ಏನಾದ್ರು ಸಾಧ್ಯನೇ ಇಜ್ಜಿ ಅವಳ ಮಗಳ ಜೋಕಲ ಪಾಪ ಪಾಂಡ ಮಾತ್ರ ಅಂಗಡಿ ಓಡಿ ಇಜ್ಜಿ ನಂಗೆ ಸಾಧ್ಯನೇ ಇಜ್ಜಿ ಹಾ 90 ವರ್ಷದ ವೃದ್ಧೊಬ್ರು ಮನೆಯಲ್ಲಿ ಎಂಕ್ಲೆ ಬರ್ರ ಎಂಕ್ಲೆ ಇಲ್ಲ ಅಂದ್ರೆ ನಮಗೆ ಬರುವಂತ ಇಲ್ಲಿ ಕರ್ಕೊಂಡು ಬರುವಂತ ವ್ಯವಸ್ಥೆನೇ ಇಲ್ಲ. ಅವ್ರಿಗೆ ಹುಷಾರಿಲ್ಲ ಇದ್ರೆ ಹೇಗೆ ಕರ್ಕೊಂಡು ಹೋಗುದು? ಅದೇ ಬರುವಂತ ಇಲ್ಲೇ ಮಳೆಗಾಲದ ನಂತರ ಅವ್ರು ಈ ಕಡೆ ಬರಲೇ ಇಲ್ಲ. ಅವ್ರಿಗೆ ಹುಷಾರಿಲ್ಲದ್ರೆ ನಾವೇ ಮದ್ದು ತಂದು ಕೊಡ್ಬೇಕು ಹೊರತು ಅವರನ್ನು ಬರುವ ಹಾಗಿಲ್ಲ. ಮೆಡಿಕಲ್ ಎಲ್ಲಿ ಎಲ್ಲಿ ಜೋಕಲೆಗೆ ಕಷ್ಟ ಎಂಕಲು ಸೈತನಲ್ಲ ಮಲ್ಲೆ ಇಜ್ಜಿ ಪಾಪ ಹುಡ್ದು ಬೂರಿ ಅಂಡ ಎಂಕ್ಲೆಗೆ ಆಪಿಜಿ ನಡಪರಂತೆ ಆಪಿಜಿ ಇಲ್ಲಲೇ ಇಲ್ಲಲೇ ಇರ್ಲಿ ಜಿರ್ಮಂಗಲೇ ಮತ್ತೆ ಈಗ ಅವರು ಮಳೆಗಾಲದ ನಂತರ ಮಳೆಗಾಲದ ನಂತರ ಈ ಕಡೆ ಕೆಳಗೆ ಬರಲೇ ಇಲ್ಲ. ಅವ್ರು 90 ವರ್ಷ ಆಯ್ತು. ಏನಾದ್ರೂ ಸಮಸ್ಯೆ ಬಂದ್ರೆ ನಾವೆಂತ ಮಾಡುದು? ಒತ್ತುಕೊಂಡು ಹೋಗಿ ಬಂದೇ ಬರ್ಬೇಕಷ್ಟೇ, ಯಾವಂತ ಬರುವ ದಾರಿ ಬೇರೆ ಇಲ್ಲ. ತುಂಬ ಕಷ್ಟ ಆಗ್ತದೆ ಬೈಯರ ಪೋರ ಎಂಕ್ಲಿಗೆ ದಿನ ಬರ್ಸ ಆತಂಡ ಗಮ್ಮತ್ತು ನೀರು ಬತ್ತನಾಗ ಎಂಕ್ಲಿ ಬಾರಿ ಬಂಗ ಆಪುನು ಶಾಲೆಗಳ ರಜೆ ಆಪುಂಡು ಎಂಕ್ಲೆಲ್ಲ ತಿರ್ತು ಪೋರ ಇತ್ತಂಡ ಪೂರ ಅಂಗಡಿ ಪೋರ ಇತ್ತಂಡ ಪೋಯರ ಆಪುಜಿ ಇಜ್ಜಂಡ ಇಜ್ಜಿ ಎಲ್ಲಡೆ ಈತ ನಿಗಲ್ ಜೋಕುಲು ಬತ್ತನ ಪಗ ಏತ್ ಬಿಡ್ತು ಬತ್ತ ಕಾತ್ಕುಲ್ವಾರು 4 ಗಂಟೆಗೆ ಬರ್ಪ 4:30ಕ್ಕೆ ಬರ್ಪೆ ರಕ್ಲು 4 ಗಂಟೆ ಬತ್ತಂಡ ಇಲ್ಲಡೆ ಒಣಗ 5 ಗಂಟೆ ಒಂಜೆಲ್ಲ ಬರ್ಸ ಜೋಕ್ಲೆಗೆ 4 ಗಂಟೆ ಜೋಕ್ಲೆಗೆ ಈತ ಏತ್ ಜನ ಜೋಕುಲೇರ ನೆಟ್ಟು ಪೋಪನಾಗ್ಲಿ 6 ಜನ ಜೋಕ್ಲುಲ್ಲೇರು ಒಟ್ಟಿಗೂ ಆಯ ಸೇರ್ದು 6 ಜನ ఆయన ಅಕ್ಕ ಒಟ್ಟಿಲ್ಲಲೆ ತಂಗಡಿ 6 ಜನ ಜೋಕ್ಲುಲ್ಲ. ಈತ ದಾದ ಅವಡು ಮೂಲು ಸಂಕತ್ ಸಂಕ ಅಲ್ಲೇ ಆವಡು ಮುಂದೆ ಏನಿತ್ತೆ ಜೋಕ್ಲೆ ಬೋಡತ್ತೆ ಏನು ಸಾದಿ ಕೊಡ್ತಾನೆ ಎಣ್ಣೆ ಇಲ್ಲ ಮೂಲೆ ದೆಟ್ಟು ನೀರು ಬತ್ತನೆ ಎನ್ನ ಜೋಕ್ಲೆ ಈ ಜೋಕ್ಲೆ ನೇನು ಇಲ್ಲಲೆ ಫುಲ್ಲ ಉಂಟೆ ಆಗ್ಲೇ ಫೋನ್ ಮಲ್ಪೆ ಬತ್ತ ಲೆತೊಂದು ಬೋಲೆ ನೀರು ಜಗ್ಗನೇ ಲೆತೊಂದು ಹೋಪೇರು ಬತ್ತದು ಸಂಕಲ್ಪನೆ ಆವಡು ಮೂಲ ಆಪುಜಿ ಮೂಲ ದುಂಬಿತ್ತನಲ್ಪನೆ ದುಂಬಿತ್ತಿನಲ್ಲೇ ಆವಡು ಮಲ್ಲ ಸಭಾ ಸುದೆಕ್ ಆವಡು ಅಂದು ಜೋಕ್ಲೇನು ನೀರು ಬತ್ತುವೆಟ್ಟು ಮುಗ್ಲೆ ಫೋನ್ ಮಲ್ಪೆ ನೀರು ಬತ್ತನ ಜೋಕ್ಲೇನು ಇಲ್ಲ ಉಳ್ಳೇರು ಕುಳ್ಳಾಪೇನು ಅಂದು ಏತ್ ಸಮಯ ನೀರು ಬತ್ತದ ಜೋಕಲ್ ಕುಲ್ತಿತ್ತೇರು ಸುಮಾರು 1 ವಾರ 15 ದಿನನೇ ಕುಲ್ತೇರಿ. ಈ ಸರಿ ನೀರು ಡಾನಿ ಸರಿ ಬತ್ನೇಟೆ 15 ದಿನ ಜೋಕ್ಲೆ ರಜೆನೆ. ಎಂಕ್ಲು ಮೂಲು ಮರಾಣಿ 8-9 ಗಂಟೆ ರಾತ್ರಿ ಮುಟ್ಟ ಮಗಳಿಲ್ಲ ಹಾಲ್ಟ್ ಆತ ಎಲ್ಲ ಬರ್ಸದಾನಿ ಮೂಲೆ ಅಂದೆ ಸರ್ ಇಡಲಿ ಇದೆ ಪಂಚಾಯತ್ ದಾಖಲು ಬೊಕ ಒರಿನಾಗ್ಲೇ ಬರ ಮನವಿ ಕೊಡ್ತಾರ ಮಾಂತರೆಲ್ಲ ಕೊಡ್ತಾರೆ ಮನವಿ ಇಡೀ ಗ್ರೂಪ್ ಪೂರ ಪಾರ್ದ ಇಂದೆತ ಫೋಟೋದೆತ್ತ ಗ್ರೂಪ್ ಪೂರ ಪಾರ್ದ ಬೊಕ್ಕ ನೆತ್ತ ಆಯ್ತಾ ಏರು ಪೂರ ಉಳ್ಳೇರು ನಮಕ್ ನೆಕ್ ಬೋರ್ಡ್ ಅಪ್ನಾಗ್ಲಿ ಅಕ್ಲೆಗುಲ ಕೊಡ್ತಾ ನೆತ್ತ ದಾಯ್ತ ಅಂದಲ್ಲ ಪಂತ್ ಜೇರತ್ತ ವಿಷಯ ಆಗಿ ಎಂಕಲ ಇತ್ತೆತ್ತು ಎಂಕಲ್ ನೆಕ್ ದುಂಬುಲ ಐಕ್ ಪ್ರಯತ್ನ ಮಲ್ತಂದಲ್ಲ ಅವಂದೆಕ್ಲ 2019 ಪ್ರಳಯನ ಬಲ ಪೋತುಂಡ ಬೊಲ್ಲೋಡು ಪೋಯಿನ ಸಂಕ ಎಂಕ್ಲೆ ಬೋರ್ಡು ತೂಕು ಸೇತ ಲೆಕ್ಕ ಜೋಕ್ಲೆ ಪೋಪುನ ಅಂದ್ ಪಂಡದಿತ್ತ ಅಲ್ಲ ಈತನೇಟ ಐಕ್ ಮನವಿ ದಾಲ ಎಂಕ್ಲೆ ಗೊತ್ತಿಜ್ಜಿ ಈತನೇಟ ಎನ್ನ ಹರೀಶ್ ಮಗೇನಾ ಮಗಿ ಏತ್ ಕಷ್ಟ ಆಗ್ತದೆ ಆಯ್ ಗಮ್ಮತ್ ನಾವು ಕಷ್ಟ ಹಾಕುದು ಸಾಲೆ ಪಾರ ಇಂಚ ಬರ್ರಾಗ ಪೂರ ಮೈ ಮಾಲ್ಲೆ ಕನೆ ಹಾಕುದು ಇಂಚ ಪೂರಕ್ಕೆ ಇದೊಂದು ಪಾಪ ಗಟ್ಟಿ ಉಂಡ ಗಟ್ಟಿ ಇಜ್ಜಿ 1 ವರ್ಷಗ ಸದ್ಯ ಮಟ್ಟ ಪಾರ್ನ 1 ವರ್ಷ ಅಂತೂ ಬರ್ಪುನನಿ ಇಜ್ಜಿ ಒಂಜಿ ದೊಂಬಕಾಯಿಂದ ಹೋಗುಂಡು ಅಲ್ಲ ಇತ್ತನೆ ಪೋತುಂಡು ತುಲೆ ಅಲ್ಗೊಂದುಂಡು ವಿಸಿಡಿ ಪೋತುಂಡವು 14 ಮೈಸೂರು ಸಂಕ ಪೋತುಂಡು 5 ಪಂಚಾಯತ್ಗಳ ಫಂಡ ಸುಮಾರು ಜನ ಫಂಡ ಆಗ್ಲು ಪೂರ ಪಂಚಾಯತಿಗೆ ಅರ್ಜಿಲ ಕೊಡ್ತುಂಡು
ಆ ಬೆತ್ತರದ ಜೋರಿತ್ತಂಡು ಇದನ್ನ ಲಗಡಿ ಆ ಒಯ್ತು ಕಾಟಿಂದ ಅಡ್ಲ ಇದಾಲೆಜ್ ವರ್ಷ 2 ಸರ್ತಿ ಪಾಪ ಪಾಡ ದಿಕ್ಕುಡು ಪಾಡಿ ಬೆಟ್ಟಿಗೆ ಮಲ್ಲ ನೀರು ಮಾತ್ರ ನೆನ್ಕೊಂಡು ಹೋಗ್ಬಿಡಂಚಿ ಫಿರ್ ಎಂಕ್ಲೆ ಜೋಕುಲ ಕಡಪುಂಡ మన ತಣ್ಣಿ ರಜೆ ಮಾಡ್ತದೆ ಪಾಪ ಪಾಡ್ದು ಫಿರ್ ರೀ ಮಲ್ತು ಓಡು ಎಂಕ್ಲೆ ರೀ ಮಲ್ತು ಓಡ್ಬ ಎಂಕ್ಲೆ ಸಂಕ ಮಾತ್ರ ದುಂಬು ಓಳಿತ್ನೆ ಅವಳೇ ವಾಡು ಮಾತ್ರ ಬಣ್ಣ ಒಂದು ತಾತ್ಕಾಲಿಕ ಕೊಡ್ತಾರೆ ಎಂಕ್ಲೆ ಮಾಮೂಲು ಸಾಧ್ಯ ಹತ್ತುಂದು ಬಟ್ ಅರ ಇಲ್ಲದೆ ಇಲ್ಲ ಬಾಕಿಲ್ಲ ಬೋಂದಿಲ್ಲ ಎಂಕ್ಲೆ ಅವು ಸರಿ ಆತೆ ಎಂಕ್ಲೆ ದುಂಬು ಓಳಿತ್ತಿನ ಅವಳು ಎಂಕ್ಲೆ ಮಲ್ತು ಓಡು ಇದು ಹಾ ನೀರು ಬತ್ತನೆ ಎಂಕ್ಲೆ ಅಂಗರ್ದಂಚಿ ಪಾರೆಗೆ ಇಜ್ಜಿ ఒక ಜ್ವರ ಬತ್ತಂಡ ಪಾರೆಗೆ ಇಜ್ಜಿ ನೀರು ಬತ್ತಂಡ ಮಿನಿ ಇದು ಇಲ್ಲಿನವರ ವಾಸ್ತವ ಪರಿಸ್ಥಿತಿ. ಒಂದು ವೇಳೆ ಅನಾರೋಗ್ಯದಿಂದ ತುತ್ತಾದ್ರೆ ಹೊತ್ತುಕೊಂಡು ಹೋಗ್ಬೇಕು, ಇದರಲ್ಲಿ ಹೊತ್ತುಕೊಂಡು ಹೋಗ್ಬೇಕಂತ ಅನಿವಾರ್ಯತೆ. ಇನ್ನೊಂದು ಮನೆಯಲ್ಲಿ 90 ವರ್ಷದ ಒಬ್ಬರು ಹಿರಿಯರಿದ್ದಾರೆ, ಅವರು ಇನ್ನೂ ಕೂಡ ಮಳೆ ಕಮ್ಮಿ ಆದರೂ ಕೂಡ ಇನ್ನೂ ಹೊರ ಬಂದಿಲ್ಲ, ಯಾಕೆಂದರೆ ಬರಲಿಕ್ಕೆ ಆಗೋದಿಲ್ಲ. 2019ರ ಪ್ರವಾಹದ ಸಂದರ್ಭದಲ್ಲಿ ಸೇತುವೆ ಹೋಗಿದೆ. ನಿರಂತರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ನಿರಂತರವಾಗಿ ಮನವಿ ಕೊಡ್ತಾ ಇದ್ದೇವೆ, ಪತ್ರಗಳನ್ನು ಕೊಡ್ತಾ ಇದ್ದೇವೆ, ಆದರೆ ಇಲ್ಲಿಯ ತನಕ ಯಾವುದೇ ಪ್ರಯೋಜನ ಆಗಲಿಲ್ಲ. ಈ ಬಾರಿ ಗ್ರಾಮ ಪಂಚಾಯತ್ 1,000 ರೂಪಾಯಿ ಕೊಟ್ಟು ಈ ಸೇತುವೆ ಅಥವಾ ಈ ಪಾಪು ನಿರ್ಮಾಣ ಮಾಡುವಾಗ 1,000 ರೂಪಾಯಿ ಕೊಟ್ಟಿದ್ದಾರೆ. ಅದು ಬಿಟ್ಟು ಬೇರೆ ಯಾವ ರೀತಿಯಾದಂಥ ನೆರವಿಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಒಂದು ಆಕ್ರೋಶ. ಜೊತೆಗೆ ಅವ್ರು ಹೇಳ್ತಾ ಇರುವಂಥದ್ದು, ನಮಗೆ ಮೊದಲು ಎಲ್ಲಿ ಸೇತುವೆ ಇತ್ತು ಅಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡಿ ಕೊಡಬೇಕು. ಅದರ ಜೊತೆಗೆ ಇಲ್ಲಿ ಮಕ್ಕಳಿಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಸ್ವಲ್ಪ ನೀರು ಬಂದರೆ ಮಕ್ಕಳಿಗೆ ರಜೆ, ಅವರ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ. ಅದರ ಜೊತೆಗೆ ಇಲ್ಲೊಬ್ರು ತಾಯಿ ಇದ್ದಾರೆ, ಅವರು ಹೇಳ್ತಾರೆ ಒಂದು ವೇಳೆ ನೀರು ಬಂದರೆ ಮಕ್ಕಳನ್ನ ಕಳಿಸೋದಿಲ್ಲ, ನನ್ನ ಮನೆಯಲ್ಲಿ ಇಟ್ಕೊಳ್ತೀನಿ ಅನ್ನುವಂಥದ್ದು. ಅಂದರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೇಳ್ತಾ ಇರುವಂಥದ್ದು ಸೇತುವೆ ಬೇಕು ಅನ್ನುವಂಥದ್ದು. ಇದು ಮಲವಂತಿಗ ಗ್ರಾಮದ ದರ್ಕಾಸು ಕೆಮ್ಮಟೆಯ ಗ್ರಾಮಸ್ಥರ ಅಳಲು. ಇಲ್ಲಿನ ಮಕ್ಕಳ ಧ್ವನಿಯನ್ನು ಒಮ್ಮೆ ಕೇಳಿ, ಇಲ್ಲಿನ ಗ್ರಾಮಸ್ಥರ ಧ್ವನಿಯನ್ನು ಕೇಳಿ, ಇಲ್ಲಿ ಅಜ್ಜಿ ಮಾತಾಡಿದನ್ನೊಮ್ಮೆ ಕೇಳಿ, ಇಲ್ಲಿಯ ಒಂದು ಅವರ ತೊಂದರೆಗಳನ್ನು ಆಲಿಸಿ ದಯವಿಟ್ಟು ಇವರಿಗೊಂದು ಸೇತುವೆಯನ್ನು ಮಾಡಿಕೊಡಿ ಅಂತ ವಿನಂತಿಯನ್ನು ಮಾಡ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ನಿಶಾನ್ ಬಂಗೇರ ಜೊತೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಕೆಮ್ಮಟೆ ದರ್ಕಾಸು, ಮಲವಂತಿಗೆ.